ಮಂಗಳೂರಿನ ಕುಳಾಯಿಯಲ್ಲಿರುವ ಇಸ್ಕಾನ್ ಶ್ರೀ ರಾಧಾ ಗೋವಿಂದ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆಗಸ್ಟ್ 9 ರಿಂದ 17 ರವರೆಗೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿದೆ. ದೇವಳದಲ್ಲಿ 9 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಆಗಸ್ಟ್ 9 ರಂದು ಬಲರಾಮ ಪೂರ್ಣಿಮಾ, ಆಗಸ್ಟ್ 10 ರಂದು ಸಂಜೆ 4 ರಿಂದ 6 ಗಂಟೆಯವರೆಗೆ ರಥಯಾತ್ರೆ, ಆಗಸ್ಟ್ 10 ರಿಂದ 15 ರವರೆಗೆ ಸಂಜೆ 7 ರಿಂದ 8 ರವರೆಗೆ ರಾಧಾ ಗೋವಿಂದ ಜುಲಾನ್ ಯಾತ್ರಾ, ಆಗಸ್ಟ್ 16 ರಂದು ಜನ್ಮಾಷ್ಟಮಿ ಆಚರಣೆ, ಆಗಸ್ಟ್ 17 ರಂದು ಶ್ರೀಲಾ ಪ್ರಭುಪದ ವ್ಯಾಸ ಪೂಜೆ ನಡೆಯಲಿದೆ. ಈ ದೇವಾಲಯವು 1.5 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ ಹರಡಿಕೊಂಡಿದ್ದು, ಭವ್ಯವಾದ ದೇವಾಲಯದ ಸಭಾಂಗಣ, ಅನ್ನದಾನ ಸಭಾಂಗಣ, ಹವಾನಿಯಂತ್ರಿತ ಸಭಾಂಗಣ, ಸೆಮಿನಾರ್ ಸಭಾಂಗಣಗಳು, ಬ್ರಹ್ಮಚಾರಿ ಆಶ್ರಮ, ವಸತಿ ನಿಲಯಗಳು, ಅತಿಥಿ ಕೊಠಡಿಗಳು, ಗ್ರಂಥಾಲಯ ಮತ್ತು ಪುಸ್ತಕ ಮಳಿಗೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಹೊಂದಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.